ತೆಂಕ ಎರ್ಮಾಳು ಕಡಲ ಕಿನಾರಿಯಲ್ಲಿ ಯುಪಿಸಿಎಲ್ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಪೂರಕವಾಗಿ ಅಳವಡಿಸಲಾಗಿರುವ ಸುಮಾರು 650 ಮೀಟರ್ ಉದ್ದದ ಪೈಪ್ಲೈನ್ ಒಡೆದು 2 ತಿಂಗಳು ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಯುಪಿಸಿಎಲ್ ಕಂಪನಿ ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ಸ್ಥಳೀಯರು ವ್ಯಾಪಕವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯುಪಿಸಿಎಲ್ನಿಂದ ಹೊರ ಎಸೆಯಲ್ಪಡುವ ಬಿಸಿ ನೀರು ಕಡಲ ಗರ್ಭಕ್ಕೆ ಸೇರಿ ಕಡಲಿನ ಪ್ರಾಕೃತಿಕ ವ್ಯತ್ಯಯಕ್ಕೆ ಕಾರಣವಾಗುತ್ತಿರುವ ಬಗ್ಗೆ ಹಲವಾರು ವರ್ಷಗಳಿಂದ ದೂರುಗಳು ಕೇಳಿಬರುತ್ತಿದೆ. ಕಳೆದ 1 ವರ್ಷದಿಂದ ಈ ಪೈಪ್ಲೈನ್ ಒಡೆದು ಹೋಗಿದ್ದು, ಸುಮಾರು 2 ತಿಂಗಳ ಹಿಂದೆ ಸಮುದ್ರದ ತಳಮಟ್ಟದಲ್ಲಿ ಪೈಪ್ಲೈನ್ ಅನ್ನು ಬೇರ್ಪಡಿಸಿ ಕಿನಾರಿಯಲ್ಲಿ ಬೇರ್ಪಡಿಸಿ ಇಡಲಾಗಿತ್ತು. ಇದೀಗ ತೆರೆದ ಸ್ಥಿತಿಯಲ್ಲಿರುವ ಪೈಪ್ಲೈನ್ನಿಂದಲೇ ಸ್ಥಾವರವು ನೀರು ಹೊರಬಿಡುತ್ತಿರುವ ಬಗ್ಗೆ ಸ್ಥಳೀಯ ಮೀನುಗಾರರು ಆತಂಕಗೊಂಡಿದ್ದಾರೆ. ಕಂಪನಿಯ ಇಷ್ಟು ಗಾಢ ನಿರ್ಲಕ್ಷ್ಯತೆಗೆ ಆಕ್ರೋಶ ವ್ಯಕ್ತಪಡಿಸಿರುವ ಸ್ಥಳೀಯ ಮೀನುಗಾರರು ಕಂಪನಿಯು ಕಾನೂನಾತ್ಮಕ ನಿರ್ದಿಷ್ಟ ನಿಯಮಗಳನ್ನು ಗಾಳಿಗೆ ತೂರಿ ಸ್ಥಳೀಯ ನಿವಾಸಿಗಳ ಅಸ್ತಿತ್ವ ಮತ್ತು ಬದುಕಿನಲ್ಲಿ ಚೆಲ್ಲಾಟ ಮಾಡುತ್ತಿದೆ ಎಂದು ದೂರಿದ್ದಾರೆ. ಸುಮಾರು 6 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಕಾಣಿಸಿಕೊಂಡ ತೀವ್ರ ಕಡಲ್ಕೊರೆತದಿಂದಾಗಿ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಈ ಪೈಪ್ಲೈನ್ ಅಳವಡಿಸಲಾಗಿದ್ದ ಬ್ರೇಕ್ ವಾಟರ್ ಅನ್ನು ತೆರವುಗೊಳಿಸಿತು. ಆ ಬಳಿಕ ಪ್ರದೇಶದಲ್ಲಿ ಕಡಲ್ಕೊರೆತ ಕ್ಷೀಣಿಸತೊಡಗಿತ್ತು. ಇದೀಗ ಯುಪಿಸಿಎಲ್ ಕಂಪನಿಯು ಸರ್ಕಾರ ಸೂಚಿಸಿದ ಯಾವುದೇ ಕ್ರಮಗಳನ್ನು ಪಾಲಿಸದೆ ಸಮುದ್ರದ ವಾತಾವರಣವನ್ನು ಕಲುಷಿತಗೊಳಿಸುತ್ತಿದ್ದು ಸ್ಥಳೀಯರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂಬ ದೂರುಗಳು ಕೇಳಿಬರುತ್ತಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಪಡುಬಿದ್ರೆ.